ರಾಜ್ಯದಲ್ಲಿ ಸ್ವತಂತ್ರ ಶಿಕ್ಷಣ ಸಚಿವರ ಕೊರತೆ ಇರುವ ಕಾರಣ ಶಿಕ್ಷಣ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತಿದೆ ಎಂದು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಸಂಜೀವ ಮಠಂದೂರು ಆರೋಪಿಸಿದರು. ಪುತ್ತೂರಿನಲ್ಲಿ ಮಕ್ಕಳ ಜೊತೆ ಸಂವಾದ ನಡೆಸಿದ ಶಾಸಕರು ತಮ್ಮ ಶಾಲೆಗಳಲ್ಲಿ ಸಮಸ್ಯೆಗಳ ಸುರಿಮಳೆಯನ್ನೇ ಹರಿಸಿದ ವಿದ್ಯಾರ್ಥಿಗಳಿಗೆ ಉತ್ತರ ನೀಡುವ ಸಂದರ್ಭದಲ್ಲಿ ಅವರು ಮಾತನಾಡಿದರು. ಪುತ್ತೂರು ತಾಲೂಕಿನಾದ್ಯಂತ ಇರುವ ಶಾಲೆಗಳ ವಿದ್ಯಾರ್ಥಿಗಳನ್ನು ಒಟ್ಟು ಸೇರಿಸಿ ನಡೆಸಿದ ಈ ಕಾರ್ಯಕ್ರಮದಲ್ಲಿ ವಿವಿಧ ಶಾಲೆಗಳ ಮಕ್ಕಳು ಪಾಲ್ಗೊಂಡಿದ್ದರು. ಶಾಲೆಗಳಲ್ಲಿ ಕೊಠಡಿ, ಆವರಣ ಗೋಡೆ, ಶಿಕ್ಷಕರ ಸಮಸ್ಯೆಗಳನ್ನು ಶಾಸಕರ ಮುಂದಿಟ್ಟ ವಿದ್ಯಾರ್ಥಿಗಳು ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ಸೂಚಿಸುವಂತೆ ಮನವಿ ಮಾಡಿದ್ರು. ಸರ್ಕಾರ ಬಂದ್ರೆ ಒಂದಷ್ಟು ನಿರ್ಧಾರಗಳಲ್ಲಿ ತಡ ಆಗ್ತದೆ, ಆ ಟೆಂಡರ್ ಪ್ರಕ್ರಿಯೆಗಳು ಸಮಸ್ಯೆಗಳಾಗ್ತದೆ. ಆ ದೃಷ್ಟಿಯಿಂದ ಈ ಸಲ ಅದು ನಿಮಗೂ ಶಾಲಾ ಮಕ್ಕಳಿಗೂ ಪರಿಣಾಮ ಬೀರಿದೆ. ಇದರ ಬಗ್ಗೆ ನಾವು ಶಿಕ್ಷಣ ಸಚಿವರಲ್ಲಿ ನಾವು ಮನವಿ ಮಾಡಿದಾಗ ಶಿಕ್ಷಣ ಸಚಿವರ ಖಾತೆ ಹೋಯಿತು, ಮುಖ್ಯಮಂತ್ರಿಗಳಿಗೆ ಆ ಖಾತೆ ಬಂತು. ಇದು ಕೂಡ ಸಮಸ್ಯೆ. ಶಿಕ್ಷಣ ಇಲಾಖೆಗೆ ಸರಿಯಾದಂತ ಶಿಕ್ಷಣ ಸಚಿವರೇ ಇಲ್ಲದ ಕಾರಣ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳೇ ಅದನ್ನು ಗಮನಿಸೋ ಕಾರಣ ಒಂದಷ್ಟು ಸಮಸ್ಯೆಗಳಾಗಿದೆ.